ಕುಂಬಾಶಿ ದೇವಳದಲ್ಲಿ ನಾಗಮಂಡಲೋತ್ಸವಕ್ಕೆ ಚಪ್ಪರ ಮುಹೂರ್ತ ಸಂಭ್ರಮದಿಂದ ನಡೆಯಿತು. ಪರಮಪೂಜ್ಯ ದಕ್ಷಿಣಾನ್ವಯ ಶೃಂಗೇರಿ ಶಾರದಾ ಪೀಠಾಧೀಶರಾದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಪೂರ್ಣ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸನ್ನಿಧಾನಗಳವರ ಮಾರ್ಗದರ್ಶನದಲ್ಲಿ ಮಾರ್ಚ್ 25ರಿಂದ 28ರ ತನಕ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶೃಂಗೇರಿ ಶಂಕರ ಮಠ ಸ್ಥಾಪನೆಗೊಳ್ಳಲಿದೆ. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಸಚ್ಚಿದಾನಂದ ಛಾತ್ರ ಚಪ್ಪರ ಮುಹೂರ್ತ ನೆರವೇರಿಸಿ ಶುಭ ಹಾರೈಸಿದ್ರು. ಮಾರ್ಚ್ 28ರಂದು ನಡೆಯುವ ನಾಗಮಂಡಲೋತ್ಸವಕ್ಕೆ ಭಕ್ತರು ಸಹಕರಿಸಿ ಕೈಜೋಡಿಸಬೇಕೆಂದು ಶೃಂಗೇರಿ ಶ್ರೀ ಶಾರದಾ ಪೀಠದ ಪ್ರಾಂತೀಯ ಧರ್ಮಾಧಿಕಾರಿ ನಾಗಪಾತ್ರಿಗಳಾದ ವೇದಮೂರ್ತಿ ಲೋಕೇಶ್ ಅಡಿಗ ಬಡಾಕೆರೆ ಹೇಳಿದರು. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಉಭಯ ಜಗದ್ಗುರುಗಳನ್ನು ಸ್ಮರಿಸಿ ನಮಸ್ಕರಿಸುತ್ತಾ ಆನೆಗುಡ್ಡಿ ಕ್ಷೇತ್ರದ ಕುಂಭಕಾಶಿಯಲ್ಲಿ ನೂತನವಾಗಿ ಶೃಂಗೇರಿ ಶಂಕರ ಮಠ ಸ್ಥಾಪಿಸುವ ನಿಮಿತ್ತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತನ್ನಿಮಿತ್ತ ಇದೇ 13ನೇ ತಾರೀಕು ಭಜನಾ ಉತ್ಸವ, 18 ಭಗವದ್ಭಕ್ತರು ಸಾಧಕರಿಗೆ ಸನ್ಮಾನ, 25 ಜಗದ್ಗುರು ಮಹಾಸ್ವಾಮಿಗಳವರು ನಮ್ಮ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. 26ನೇ ತಾರೀಕು ಶಾಸ್ತ್ರ ಪಂಡಿತರಿಗೆ, ವೇದ ಪಂಡಿತರಿಗೆ ಮತ್ತು ಶಾಂಕರ ತತ್ವ ಪ್ರಸಾರ ಮಾಡಿದವರಿಗೆ ಮತ್ತು ವೇದ ಪೌರೋಹಿತ್ಯವನ್ನು ನಡೆಸುವಂತಹ ಮಹನೀಯರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಜಗದ್ಗುರು ಮಹಾಸ್ವಾಮಿಗಳವರಿಂದ ಮಂತ್ರಾಕ್ಷತೆಯನ್ನು ಕೊಡಿಸಲಿಕ್ಕಿದ್ದೇವೆ. 27 ಬ್ರಹ್ಮಕಲಶೋತ್ಸವ, 28 ನಾಗಮಂಡಲೋತ್ಸವ. ಎಲ್ಲ ಭಗವದ್ಭಕ್ತರು ಈ ಒಂದು ಪುಣ್ಯ ಕಾರ್ಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕುಂಬಾಶಿ, ನಾಗಾಚಲ, ಶ್ರೀ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶೃಂಗೇರಿ ಜಗದ್ಗುರು ಮಾರ್ಗದರ್ಶನ ಹಾಗೂ ಉಪಸ್ಥಿತಿಯಲ್ಲಿ ಮಾರ್ಚ್ 28ರಂದು ಜರುಗುವ ನಾಗಮಂಡಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಂದಾಪುರ ಸಹಾಯಕ ಆಯುಕ್ತ ಮಹೇಶ್ ಚಂದ್ರ, ದೇವಸ್ಥಾನದ ಸಂಸ್ಥಾಪಕರಾದ ಅಮಿತ್ ಕಲ್ಲುಚಿಕರ್, ಅರುಣ್ ಕಲ್ಲುಚಿಕರ್, ಡಾಕ್ಟರ್ ರಾಮ್ ಪ್ರಕಾಶ್, ನಾಗಮಂಡಲೋತ್ಸವ ಅನಾನ ಸಮಿತಿ ಅಧ್ಯಕ್ಷರು, ಸದಸ್ಯರು, ದ್ರಾವಿಡ ಬ್ರಾಹ್ಮಣ ಪರಿಷತ್ನ ಪದಾಧಿಕಾರಿಗಳು, ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಉಪಸ್ಥಿತರಿದ್ದರು. ದೇವಳದ ಪ್ರಧಾನರಾದ ಲಕ್ಷ್ಮಣ್ ಅಡಿಗ ಫಡಾಕೆರೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ನಾಗೇಂದ್ರ ಅಡಿಗ ವಂದಿಸಿದ್ರು. ಶೃಂಗೇರಿಯ ಉಭಯ ಜಗದ್ಗುರುಗಳನ್ನು ಪ್ರಾರ್ಥಿಸುತ್ತಾ, ಕ್ಷೇತ್ರ ದೇವರಿಗೆ ನಮಿಸುತ್ತಾ, ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ದಿನಾಂಕ 13/2/2023ರಿಂದ ಪ್ರಾರಂಭಿಸಿ ದಿನಾಂಕ 28/3/2025ರವರೆಗೆ ಕುಂಭಕಾಶಿಯಲ್ಲಿ ನೂತನವಾದ ಶೃಂಗೇರಿ ಶಂಕರ ಮಠ ಸ್ಥಾಪಿಸುವ ನಿಮಿತ್ತ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪೂರ್ವಭಾವಿಯಾಗಿ ದಿನಾಂಕ 22/3/2025ರಂದು ಸಂಜೆ 4 ಗಂಟೆಯಿಂದ ಹೊರೆಕಾಣಿಕೆ ನಡೀಲಿಕ್ಕಿದೆ. ಈ ಶೋಭಾಯಾತ್ರೆಯ ಮೂಲಕವಾಗಿ ಹೊರೆಕಾಣಿಕೆ ಬರಲಿಕ್ಕಿದೆ. ಇದರ ಜೊತೆ ಎಲ್ಲರೂ ಸೇರಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ದಿನಾಂಕ 27/3/2025ರಂದು ಬೆಳಿಗ್ಗೆ 8ರಿಂದ ಶ್ರೀ ಶಾರದಾ ಅಮ್ಮನವರು ಮತ್ತು ಶಂಕರಾಚಾರ್ಯರ ವಿಗ್ರಹದೊಂದಿಗೆ ವಿವಿಧ ಭಜನಾ ತಂಡ ಸೇರಿಕೊಂಡು ಎಲ್ಲ ಆಸ್ತಿಕ ಭಕ್ತ ಜನರ ಜೊತೆಗೆ ಭವ್ಯವಾದ ಶೋಭಾಯಾತ್ರೆಯನ್ನು ಮಾಡಲಿಕ್ಕಿದ್ದೇವೆ. ಇನ್ನು ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಗದ್ಗುರುಗಳ ಹಾಗೂ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ನಾಗಾಚಲ ಅಯ್ಯಪ್ಪ ದೇವಸ್ಥಾನ ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ನಾಗಮಂಡಲ ಸೇವೆಗೆ ಎಲ್ಲ ಭಕ್ತಾದಿಗಳನ್ನು ಪೂರ್ವಕವಾಗಿ ನಮ್ಮೆಲ್ಲರ ಜನರ ಈ ಗ್ರಾಮದ ಜನರ ಪರವಾಗಿ ಸ್ವಾಗತಿಸಿಕೊಳ್ತಾ, ಇಲ್ಲಿಯ ಒಂದು ಬ್ರಹ್ಮಕಲಶೋತ್ಸವ ಇರ್ಬೋದು, ನಾಗಮಂಡಲ ಸೇವೆ ಇರ್ಬೋದು, ಆ ಸೇವೆಗೆ ಧಾರ್ಮಿಕವಾಗಿ ಎಲ್ಲ ವ್ಯವಸ್ಥೆಗಳನ್ನು, ಯಾಕಂದರೆ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಊಟೋಪಚಾರ ಇರ್ಬೋದು, ಅದರ ನಮ್ಮ ಊರಿನ ವಾಲಂಟಿಯರ್ಸ್ ಮುಖಾಂತರ ಎಲ್ಲ ಉತ್ಸುಕತೆಯಿಂದ ಇವತ್ತಿನ ಒಂದು ನಮ್ಮ ಚಪ್ಪರ ಮುಹೂರ್ತ ಇರ್ಬೋದು, ಸಾವಿರಾರು ಜನ ಇವತ್ತು ಸೇರಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಎಲ್ಲ ಕಾರ್ಯಗಳಿಗೆ ನಮ್ಮೂರಿನ ಎಲ್ಲ ಭಕ್ತಾದಿಮನಿಗಳು ಉತ್ತಮ ರೀತಿಯಲ್ಲಿ ಸಹಕಾರ ಮಾಡ್ತಾರೆ.
ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಂತ ಕೇಳ್ಕೊಳ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ವಾದಿರಾಜಬ್ಬರ್ ಅಂತ, ಬಿಜಾಡಿ ಗ್ರಾಮ ಪಂಚಾಯತ್ ಸದಸ್ಯ. ಇಲ್ಲಿ ಈ ತಿಂಗಳ 25ನೇ ತಾರೀಕಿಂದ 28ರ ತಾರೀಕು ತನಕ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮ, ವಿಶೇಷವಾಗಿ ನಡೆಯುವಂಥದ್ದು ಅನ್ನ ಸಂತರ್ಪಣೆ, ಅಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆ. ಈ ನಾಗಮಂಡಲ ಸೇವೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿ ಆಗಮಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ. ಇದಕ್ಕೆಲ್ಲ ಪೂರ್ವವಾಗಿ ಸಾಕಷ್ಟು ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದೇವೆ ಮತ್ತು ಇದನ್ನು ನಿರ್ವಹಿಸುವಂಥ ಸಂಘ ಸಂಸ್ಥೆಗಳು ನಮ್ಮ ಜೊತೆಲಿ ಕೈ ಜೋಡಿಸಿದೆ. ತಾವೆಲ್ಲ ಈ ಒಂದು ಮಹಾನ್ ದೇವತಾ ಕಾರ್ಯಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ವಿಠ್ಠಲ್ ಶೆಟ್ಟಿ ಕೊರ್ಗಿ. ನಾನು ಕೊರ್ಗಿ ವಿಠ್ಠಲ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಎಲ್ಲ ಪರಿಸರದಲ್ಲಿ ಸ್ವಚ್ಛತೆಯ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಅಣೆಗುಡ್ಡೆ ಪರಿಸರ, ಕುಂಬಾಶಿಯ ಪರಿಸರ, ನಾಗಾಚಲ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀದೇವಿ ಪರಿಸರದಲ್ಲಿ ಸ್ವಚ್ಛತೆಗಾಗಿ ತುಂಬ ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೇವೆ. ಈಗ 25ರಿಂದ 28ರ ತನಕ ಇಲ್ಲಿ ನಾಗಾಚಲ ದೇವಸ್ಥಾನದಲ್ಲಿ ನಾಗಮಂಡಲೋತ್ಸವ ಇರೋದರಿಂದ ಭಕ್ತಾದಿಗಳು ಬಂದಾಗ ಪ್ರತಿಯೊಬ್ಬರು ನೀರಿನ ಗ್ಲಾಸ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಕಸವನ್ನು ಯಾರು ಎಲ್ಲಿ ದಯಮಾಡಿ ಕೆಳಗೆ ಕೆಡವದ ಹಾಗೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತೇಳಿ ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಬಾಬಣ್ಣ ಪೂಜಾರಿ ಅಂತ, ಮೆಸ್ಕಾಮಿನ ನಿವೃತ್ತ ಅಧಿಕಾರಿಯಾಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಲವಾರು ಈ ಪರಿಸರದಲ್ಲಿ ನಡೀತಿದೆ. ಹಲವಾರು ನಾಗಮಂಡಲಗಳು ನಡೆದಿದೆ, ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ. ಅದೇ ರೀತಿ ಇತ್ತೀಚೆಗೆ ಕೊಟ್ಟೇಶ್ವರ ಕೆರೆಯಲ್ಲಿ ಮಹಾಗಂಗಾರತಿ ಸೇವೆ ನಡೆದಿದೆ. ಅದರ ಈ ಒಂದು ನಮ್ಮ ಕ್ಷೇತ್ರದ ಆನೆಗುಡ್ಡೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಪರಿಸರದಲ್ಲಿ ಅದ್ಧೂರಿಯಾಗಿ ನಾಗಮಂಡಲ ಸೇವೆ ನಾಗಾಚಲ ದೇವಸ್ಥಾನದ ವತಿಯಿಂದ ಅದ್ಧೂರಿಯಾಗಿ ನೆರವೇರುತ್ತಿದೆ. ಈ ಪರಿಸರದ ಎಲ್ಲ ಭಕ್ತಾಭಿಮಾನಿಗಳು, ಸಂಘ ಸಂಸ್ಥೆಯರು ಸಂಪೂರ್ಣವಾಗಿ ಇದರಲ್ಲಿ ಭಾಗವಹಿಸಿ ಎಲ್ಲ ಸೇವೆಯಲ್ಲಿ ತಾವು ಉತ್ತಮವಾದ ಸೇವೆಯನ್ನು ದೇವರಿಗೆ ಸಲ್ಲಿಸಿ ಎಲ್ಲರ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.